ಜೈಲು ಎಂಬುದು ಕಾರಾಗೃಹ ನಿವಾಸಿಗಳಿಗೆ ಬಂದಿಖಾನೆಯಾಗಬಾರದು. ಅವರ ಪರಿವರ್ತನೆಗೆ ದಾರಿಯಾಗಬೇಕು. ಕಂಬಿ ಹಿಂದೆಯೇ ಅವರ ಬದುಕು ಕಳೆದು ಹೋಗಬಾರದೆಂಬ ಸದುದ್ದೇಶದಿಂದ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಸಂಕಲ್ಪದೊಂದಿಗೆ ಮೈಸೂರಿನ ಹುಲುಗಪ್ಪ ಕಟ್ಟಿಮನಿಯವರ ಸಂಕಲ್ಪ ರಂಗತಂಡ ಕಳೆದ 17 ವರ್ಷಗಳಿಂದ ರಂಗಶಿಬಿರದ ಮೂಲಕ ತಯಾರಿಯನ್ನ ನೀಡುತ್ತಿದೆ. ಇದು ಕೇವಲ ಕೈದಿಗಳ ಪರಿವರ್ತನೆ ಮಾತ್ರವಲ್ಲ, ಅವರ ಬಿಡುಗಡೆಗೂ ದಾರಿಯಾಗಿ ಮುಂದೆ ಅವರು ಸಮಾಜದಲ್ಲಿ ಸಾಮಾನ್ಯ ಜನರಂತೆ ಬಾಳುವ ಅವಕಾಶವನ್ನ ಹೊಂದುವ ಸದಾಶಯವನ್ನ ಹೊಂದಿದೆ. ಸಂಕಲ್ಪ ತಂಡವು ಕಾರಾಗೃಹವಾಸಿಗಳಿಗೆ ಅನೇಕ ರೀತಿಯ ರಂಗ ತಾಲೀಮಿನ ಮೂಲಕ ಅವರನ್ನ ಪಳಗಿಸುವ ಮೂಲಕ ಅವರೊಳಗೆ ಸೂಕ್ತವಾಗಿ ಅಡಗಿರುವ ಪ್ರತಿಭೆಯನ್ನ ಹೊರತರುವ ಕೆಲಸವನ್ನ ಮಾಡುತ್ತಿದೆ. ಈ ರಂಗಯಾತ್ರೆ ಇದರ ಉದ್ದೇಶ, ಇದರ ಕಲ್ಪನೆ ಹುಟ್ಕೊಂಡಿದ್ದು ಸುಮಾರು 17 ವರ್ಷಗಳ ಹಿಂದೆ. ಆಗ ನಮಗೆ ಯಾವ ಉದ್ದೇಶವೂ ಇರಲಿಲ್ಲ. ಮೊಟ್ಟ ಮೊದಲಿಗೆ ಕೇಂದ್ರ ಕಾರಾಗೃಹ ಬಳ್ಳಾರಿಯಲ್ಲಿ ನಾನು ಇದನ್ನು ಆಲೋಚನೆ ಮಾಡಿದಾಗ ಹೀಗಾಗುತ್ತೆ ಅನ್ನುವಂಥ ಉದ್ದೇಶವೂ ನನಗಿರಲಿಲ್ಲ. ಆಗ ಆ ಗೋಡೆ ಮಧ್ಯದಲ್ಲಿ ಒಂದಿಷ್ಟು ಜನ ಕಾಣಿಸ್ತಾ ಇದ್ದರು. ಈ ಜನಕ್ಕೆ ಯಾಕಂದರೆ ನನಗೆ ಜೈಲ್ ಥರ ಕಾಣಿರಲಿಲ್ಲ ಅವತ್ತು. ನಾನು ಮೊಟ್ಟ ಮೊದಲು ನಾನು ಬಿ ವಿ ಕಾರಂತರ ಶಿಷ್ಯ, ಅದನ್ನು ಅಬ್ಸರ್ವ್ ಮಾಡಬೇಕಂತ ಹೇಳಿಬಿಟ್ಟು ನಮ್ಮನ್ನು ಅಲ್ಲಿ ರಂಗಾಯಣ ತಂಡವನ್ನು ಕರ್ಕೊಂಡು ಹೋದಾಗ ಆಗ ನನಗೆ ಜೈಲ್ ಥರ ಕಾಣಲೇ ಇಲ್ಲ. ಅದೊಂದು ಯಾವುದೋ ಒಂದು ಎಕ್ಸ್ಟೆನ್ಷನ್ ಏರಿಯಾ ಥರ ಕಾಣಿಸ್ತು. ಆಗ ಅಲ್ಲೊಂದು ನಾಟಕ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಮಾಡೋಕ್ಕೆ ಶುರು ಮಾಡಿದ್ದು. ಆಗ ಈ ಉದ್ದೇಶ ಇರಲಿಲ್ಲ. ಮಾಡ್ತಾ ಪ್ರೇಕ್ಷಕರ, ಆಮೇಲೆ ನಾಡಿನ ಗಣ್ಯರ, ಕಲಾವಿದರ, ಸಾಹಿತಿಗಳ ಎಲ್ಲರ ಪ್ರೋತ್ಸಾಹ ಸಿಗೋಕ್ಕೆ ಶುರುವಾಯಿತು. ತುಂಬ ಒಳ್ಳೆಯ ಕೆಲಸ, ನಿಲ್ಲಿಸಬೇಡಿ ಅಂತ ಹೇಳಿದರು. ಹಾಗೆ ನನ್ನ ಗುರುಗಳು ಬಿ ವಿ ಕಾರಂತರು ಮೊದಲಿಗೆ ಅನುಮಾನ ಪಟ್ಟು ನೀನು ಇದಕ್ಕೆ ಪ್ರಚಾರಕ್ಕೋಸ್ಕರ ಮಾಡ್ತೀಯಾ ಅಂತ ಕೇಳಿ ಆ ನಂತರ ಹೇಳಿದರು, ಇಲ್ಲ 10 ವರ್ಷ ನಿರಂತರವಾಗಿ ಮಾಡಿದ್ದನ್ನು ತುಂಬ ಒಳ್ಳೆಯ ಕೆಲಸ ಅಂತ ಹೇಳಿದ ಮೇಲೆ ಅದನ್ನು ಪಾಲಿಸ್ಕೊಂಡು ಬಂದಾದಮೇಲೆ ಈಗ ಇದು ಬಿಡಲಾರದ ನಂಟಾಗಿಬಿಟ್ಟಿದೆ. ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಹೋಗ್ಬಿಟ್ಟಿದೆ. ನಾನು ನನ್ನ ಧರ್ಮಪತ್ನಿ ಪ್ರಮೀಳಾ ಬೆಂಗ್ರೆ, ಮಂಗಳೂರಿನವಳೆ, ಬೆಂಗ್ರೆಯ ಇದನ್ನು ಒಟ್ಟೊಟ್ಟಾಗಿ ಶುರು ಮಾಡಿದ್ದು 97ರಲ್ಲಿ. ಆನಂತರ ಇದಕ್ಕೆ ಈಗ ಒಂದು ಬೇರೆ ಥರದ ಒಂದು ಸ್ವರೂಪ ಸಿಕ್ಕಿದೆ. ಆಗ ಬರೀ ಒಂದೊಂದು ಜೈಲಿನಲ್ಲಿ ಒಂದೊಂದು ನಾಟಕ ಮಾತ್ರ, ವರ್ಷಕ್ಕೊಂದು ನಾಟಕ ಅಂತಿದ್ದೆ. ಆದರೆ ಈಗೇನಾಗಿದೆ, 4 ನಾಟಕಗಳನ್ನು ಒಂದು ನೀನಾಸಂ ಅಥವಾ ರಂಗಾಯಣದ ಒಂದು ರೆಪರ್ಟರಿ ಮಾದರಿಯಲ್ಲಿ ಇವರೆಲ್ಲ ತರಬೇತಾಗ್ತಾ ಇದ್ದಾರೆ. ಮುಂದೆ ಇದು ನಾಡಿನೇ ಥರ ಅಂದರೆ ಕರ್ನಾಟಕೇತರ ರಾಜ್ಯಗಳಲ್ಲಿ ಇದು ಒಂಥರ ಹೋಗಬೇಕು ಈ ಯಾತ್ರೆ ಅನ್ನುವಂಥದ್ದೊಂದು ನಾವು ಗುರಿಯನ್ನು ಇಟ್ಕೊಂಡಿದ್ದೇವೆ. ಹೌದು, ಇದು ಹೇಗೆ ಅಂದರೆ ಇದು ಪರಿವರ್ತನೆ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅವರ ಮನಸ್ಸಿನ ಮೇಲೆ ಆಗುವಂಥದ್ದು, ಅವರ ವ್ಯಕ್ತಿತ್ವದಲ್ಲಿ ಕಾಣುವಂಥದ್ದು. ಈಗ ಏನಾಗಿದ್ದಾರೆ, ಈಗ ಬಿಡುಗಡೆಯಾಗಿರೋರು ಈಗ ಮೊನ್ನೆ 10 ಜನ ಬಿಡುಗಡೆಯಾಗಿದ್ದಾರೆ. ಈ ನಾಟಕದ ಸಾಹಸದಲ್ಲಿ ಅದರಿಂದ ಅವರು ಕಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಉದಾಹರಣೆಗೆ ನೀವು ಬಹುಶಃ ನಮ್ಮ ಹುಡುಗರನ್ನೆಲ್ಲ ಮಾತಾಡಿಸುವಾಗ ಅವ್ರು ಹೇಳ್ತಾರೆ, ಅವರು ಮೊದಲೆಲ್ಲ ಮಾತಾಡಿದರೆ ಸಾಕು, ಅಥವಾ ತುಂಬ ಕೋಪದವರು ಅಥವಾ ಸಿಡುಕ್ನವರು ಈ ಥರದಲ್ಲೇ ಇದ್ದರು. ಈಗೇನಾಗಿದೆ, ನಾನು ಇನ್ನೊಂದೇನು ಹೇಳ್ತಾ ಇದ್ದೆ ಇವರಿಗೆಲ್ಲ, ಜೀವನದಲ್ಲಿ ಇದೊಂದು ನಾಟಕ ನೆಪ ಅಷ್ಟೇ. ಈ ನೆಪದ ಮುಖಾಂತರ ಅವರಿಗೆ ಬದುಕೋ ಪದ್ಧತಿ ಕಲಿಸ್ಕೊಡ್ಬೇಕು. ಅವ್ರು ಹೇಳ್ತಾರೆ, ಇಷ್ಟು ತಿಳಿ ಹೇಳೋರು ಯಾರಾದರೂ ಸಿಕ್ಕಿದ್ರೆ ನಮಗೆ ನಮ್ಮಿಂದ ಈ ಥರದ ಘಟನೆಯೇ ಆಗ್ತಿರಲಿಲ್ಲ ಅಂತೇಳಿ. ಅಂದರೆ ಇವತ್ತು ಕಾನೂನಿನ ಅರಿವಿಲ್ಲ, ಶಿಕ್ಷೆಯ ಅರಿವಿಲ್ಲ. ಸಿನಿಮಾ ನೋಡ್ತಾರೆ, ಸಿನಿಮಾ ನೋಡಿಬಿಟ್ಟು ಸಿನಿಮಾದಲ್ಲಿ ಹೀಗೋಗಿ ಈಗ ವಾಪಸ್ ಬರ್ತಾರಲ್ಲ ಅದೇ ರೀತಿ ಇರುತ್ತೆ ಅಂತ ತಿಳ್ಕೊಂಡು ಇದು ಮಾಡ್ತಾರೆ. ಹಾಗಾಗಿ ಅವರಿಗೆ ಅದರ ಒಂದು ಅವೇರ್ನೆಸ್ಗೆ ಏನು ಗೊತ್ತಿಲ್ಲದಿರೋದ್ರಿಂದ ಸುಮಾರು ಕರ್ನಾಟಕದ 90% ಹಳ್ಳಿಯವರೇ ಇದ್ದಾರೆ. ಹಳ್ಳಿಯವರಿಗೆ ಆ ನಾಲೆಜ್ ಇರೋದಿಲ್ಲ. ಯಾವುದೋ ಒಬ್ಬ ಪಂಚಾಯತಿ ಮುಖಂಡ ಅಥವಾ ಇನ್ಯಾವುದೋ ಒಬ್ಬ ಊರಿನ ಲೀಡ್ರು, ಹಳ್ಳಿಯ ಮುಖಂಡ, ಅವನು ಮುಂದಾಳತನದಲ್ಲಿ ಏನೋ ನಡೆಸ್ತಾರೆ, ಅವನು ಬಚಾವ್ ಆಗ್ತಾನೆ, ಮಿಕ್ಕಿದವರೆಲ್ಲ ಸಫರ್ ಆಗ್ತಾರೆ. ಈ ಥರದ ಘಟನೆಗಳಿರೋದ್ರಿಂದ ಹಾಗೆಯೇ ಒಂದು ರಂಗಭೂಮಿ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಸುತ್ತೆ, ಆಮೇಲೆ ಬದ್ಧತೆ ಕಲಿಸ್ಕೊಡುತ್ತೆ, ಅಂದರೆ ಕಮ್ಯುನಿಕೇಟ್ ಮಾಡೋದನ್ನು ಕಲಿಸ್ಕೊಡುತ್ತೆ, ಇದ್ದಿದ್ದರಲ್ಲಿ ಸುಖವಾಗಿ ಬದುಕೋದನ್ನು ಕಲಿಸ್ಕೊಡುತ್ತೆ. ಸೊ ಇದನ್ನು ನಾವು ಅಲ್ಲಿ ಒತ್ತಿ ಹೇಳ್ತಾ ಇದು ಜೊತೆಗೆ ಇದು ನಮ್ಮ ಒಂದು ಭಾಗ ನಾಟಕ ಅನ್ನುವಂಥದ್ದು. ಅದ್ರ ಮುಖಾಂತರ ಜನರಿಗೆ ಅರ್ಥ ಮಾಡಿಸೋಕ್ಕೆ ಸಾಧ್ಯ ಇದೆ. ಇವತ್ತು ಸಿನಿಮಾ ಆಗ್ಬೋದು ಅಥವಾ ಸಂಗೀತ ಆಗ್ಬೋದು, ಪೇಂಟಿಂಗ್, ಇವೆಲ್ಲಕ್ಕಿಂತ ತುಂಬ ಸ್ಟ್ರಾಂಗ್ ಅಂದರೆ ನಾಟಕದ ಮುಖಾಂತರ ನಾನು ಒಬ್ಬ ಪ್ರೇಕ್ಷಕನನ್ನು ತಲುಪ್ತೀನಲ್ಲ, ನಾನು ಹೀಗಿಲ್ಲ, ನಾನು ಹೀಗಿದ್ದೀನಿ ಅಂತ ಹೇಳೋದು ಸಾಧ್ಯ ಆಗೋದು ಈ ನಾಟಕದ ಮಾತ್ರ. ಇದರಿಂದ ಇವ್ರಿಗೊಂದು ವೇದಿಕೆ ಆಗಿದೆ, ಆಮೇಲೆ ಇದಕ್ಕೊಂದು ಸೇತುವೆ ಆಗಿದೆ. ಸಮಾಜ ಮತ್ತು ಕಾರಾಗೃಹಕ್ಕೆ ಒಂದು ಸೇತುವೆ ಥರ ನಿಂತ್ಕೊಂಡು ಈ ಕೆಲಸ ಮಾಡ್ತಾಯಿದೆ. ಇವರು ಬಿಡುಗಡೆ ಆದಮೇಲೆ ಮುಖ್ಯವಾಹಿನಿಯಲ್ಲಿ ಒಂದಾಗಬೇಕು, ಮತ್ತೆ ಸೇರ್ಕೋಬೇಕು.
ಯಾಕಂದರೆ ಮಳೆಗಾಲದಲ್ಲಿ ನಿಮಗೆ ಗೊತ್ತಿದೆ, ಆ ಭೋರ್ಗರೆಯುವ ಸಮುದ್ರಕ್ಕೆ ನದಿಯ ನೀರೆಲ್ಲ ಸೇರುತ್ತೆ, ಸೇರಿದರೂ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಕಾಲಾನುಕ್ರಮೇಣದಲ್ಲಿ ಅದು ವಿಲೀನ ಆಗುತ್ತೆ. ಹಾಗೆಯೇ ಸೊಸೈಟಿಯು ಸಹಿತ ಇವರು ಬಂದರೂ ಸಹಿತ ಒಂದೇ ಕ್ಷಣಕ್ಕೆ ಅಲ್ಲಿಂದ ಬಂದವನು ಅನ್ನುವಂಥದ್ದು ಒಂದು ಅಳುಕಿರುತ್ತೆ, ಆ ಅಳುಕನ್ನು ತೆಗೆದು ಹಾಕಬೇಕು. ಅವರ ಪ್ರತಿಭೆಯ ಪ್ರದರ್ಶನವನ್ನ ಜೈಲಿನೊಳಗೆ ಮಾತ್ರವಲ್ಲ, ಜನರಿರುವಲ್ಲೇ ಅವರ ಪ್ರದರ್ಶನವನ್ನ ಏರ್ಪಡಿಸಿ ಜನಸಾಮಾನ್ಯರೊಂದಿಗೆ ಅವರನ್ನ ಬೆರೆಯುವಂತೆ ಮಾಡಿ ಅವರ ಬಗ್ಗೆ ಜನರಿಗಿರುವ ಅಸಹನೆ, ಭೀತಿಯನ್ನ ಅಳಿಸುವ ಮಹತ್ ಕಾರ್ಯವನ್ನ ಮಾಡುತ್ತಿರುವ ಹುಲುಗಪ್ಪ ಕಟ್ಟಿಮನಿಯವರ ಸಾಮಾಜಿಕ ಕಳಕಳಿಗೆ ಇದೇ ದೊಡ್ಡ ಸಾಕ್ಷಿ. ಈಗ ನನಗೆ ಆ್ಯಕ್ಟಿಂಗನ್ನು ಅಥವಾ ನಿರ್ದೇಶನ ಮಾಡ್ಲಿಕ್ಕೆ ಬರೋದು ಹೊರಗಡೆ ಜನರಿಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ನನಗೆ ಇವ್ರಿಗೆ ಮಾತ್ರ ನನಗೆ ಇವರು ಭಾಳ ಸುಲಭ ಆಗಿದೆ ಅಂತಂದರೆ ತುಂಬ ಹೇಗೆ ಬೇಕಾಗಿ ಮೆಲ್ಟ್ ಆಗ್ತಾರೆ, ನನ್ನ ಮಾತನ್ನು ಕೇಳ್ತಾರೆ. ಆದರೆ ಹೊರಗಿನ ಜನಕ್ಕೆ ಮುಖವಾಡ ಹಾಕ್ಕೊಂಡು ಬರ್ತಾರೆ, ಅವ್ರಿಗೆ ನನ್ನ ಮಾತು ಅರ್ಥ ಆಗೋದಿಲ್ಲ. ಇದು ನಾನು ಕಂಡುಕೊಂಡಿರೋ ಸತ್ಯ. ಇದು ಇವತ್ತು ನಿಮಗೊಂದು ಘಟನೆ ಹೇಳ್ತೇನೆ. ಒಂದು 2005ರಲ್ಲಿ ನಾನು ನನ್ನ ಹೆಂಡತಿ ಗಿರೀಶ್ ಕಾರ್ನಾಡ್ರ ತಲೆದಂಡ ನಾಟಕವನ್ನು ನಾವು ಮಾಡಿದಾಗ ಮಹಾಮಸ್ತಕಾಭಿಷೇಕ ಶ್ರವಣಬೆಳಗೊಳದಲ್ಲಿ ಅಲ್ಲಿ ನಾಟಕ ಇತ್ತು. ಇವ್ರನ್ನೆಲ್ಲ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋದಾಗ ಇವರು ಒಂದು ಹಠ ಮಾಡ್ತಾರೆ, ಎಲ್ಲರೂ ಹೋದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತೇಳಿ. ನಮಗೆ ಬಿಡುಗಡೆ ಅವ್ರನ್ನ ಕೇಳ್ಕೋಬೇಕು, ದೇವ್ರ ಹತ್ರ ಕೇಳ್ಕೋಬೇಕು ಅನ್ನೋಂಥದ್ದು. ಆಗ ಗೊಮ್ಮಟನ ದರ್ಶನ ಮಾಡಿಸಿ ಅಂತ. ಹೇಗೆ ಮಾಡೋದು? ನಾನು ಐ ಜಿ ಅವ್ರನ್ನ ಕೇಳಿದಾಗ ಏನು ಹೇಳಿದರು, ಜೊತೆಗೆ ನೀವಿದ್ದರೆ ಒಪ್ಕೋತೀನಿ ಅಂತ ಹೇಳಿದರು. ಆಗ ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಬೆಟ್ಟಕ್ಕೆ ಮೇಲೆ ತುಂಬ ರಶ್ ಇದೆ, ಮೆಟ್ಲ ಮೇಲೆ ಒಬ್ಬರಿಗೆ ಕಾಲಿಟ್ಟರೆ ಇನ್ನೊಬ್ಬರ ಕಾಲಿಡಬೇಕು ಅಂತ ಆ ರಶಲ್ಲಿ ಮೇಲೆ ಹತ್ತುತ್ತಾ ಇದ್ರೆ ಪೊಲೀಸರು ನನ್ನ ಜೊತೆಗಿದ್ದಾರೆ. ನಮ್ಮ ಬಂದಿಗಳು ಆಗಲೇ ತುದಿಗೆ ಹೋಗಿದ್ದಾರೆ, ಯೂನಿಫಾರ್ಮ್ ಮಾತ್ರ, ಯಾವುದೇ ಥರದ ಬಂಧನೆ ಇಲ್ಲ. ಆಗನಿಸ್ತು ಇದು ನನ್ನ ಪರೀಕ್ಷೆ ಇದು ಆ್ಯಕ್ಚುಲಿ. ಯಾಕೆಂತಂದರೆ ಇಲ್ಲಿ ತನಕ ಒಂದು ಸಿಂಗಲ್ ಇನ್ಸಿಡೆಂಟ್ ನಡೆದಿದ್ದಿಲ್ಲ. ಅಂದರೆ ಅವರೆಲ್ಲ ಹೇಳ್ತಿರ್ತಾರೆ, ಯಾರ್ಯಾರೋ ಏನೇನು ಭಾಳ ಅನಿಸ್ತಾ ಇರ್ತದೆ, ಅವ್ರು ಕೇಳೋದು ಸಹಜನೇ, ಯಾರು ತಪ್ಪಿಸ್ಕೊಂಡು ಹೋಗೋದಿಲ್ವಾ ಅಂತಂದು. ಅವ್ರಿಗೆಲ್ಲ ಹೇಳುವಾಗ ಇಲ್ಲ, ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅವರು, ನಾನು ಬೇರೆ ಥರದ ಒಂದು ಬಂಧನ ಹಾಕಿರ್ತೀನಿ ಅವ್ರಿಗೆ ಅಂತೇಳಿ. ಆವಾಗ ಹೋಗುವಾಗ ಅವರು ಹೇಳಿ ಹೋಗಿದ್ರು, ಪಾದ ಮುಟ್ಟಿ ನಮ್ಮನ್ನು ನಂಬಿ ಅಂತೇಳಿ. ಆಮೇಲೆ ಬೆಟ್ಟ ಹತ್ತುತ್ತಾ ಇದ್ದಾಗ ನನಗೊಂದು ಅನ್ನಿಸ್ತು, ಇದು ನನ್ನ ಕೊನೆ ಇದು ಬಹುಶಃ ಅಂತೇಳಿ. ಯಾಕಂದರೆ ಬೆಟ್ಟ ಹತ್ತಿದವರು ಹಾಗೆ ಇಳಿದು ಹೋಗ್ಬಿಡ್ಬೋದಲ್ಲ ಇನ್ನೊಂದು ತುದಿಯಿಂದ. ಆದರೆ ಸುಮಾರು 1 ಗಂಟೆ ನಂತರ ಅವರೆಲ್ಲ ಬೆಟ್ಟದ ಪಾದಕ್ಕೆ ಬಂದು ಚಪ್ಪಾಳೆ ತಟ್ಟಿ ಶಿಳ್ಳೆ ಹಾಕ್ತಾ ಎಲ್ಲರನ್ನೂ ಸೇರಿಸಿ ತಗೊಳ್ಳಿ ಸ್ವಾಮಿ ಲೆಕ್ಕ ಅಂತ ಹೇಳಿದರು. ಸೊ ಇದನ್ನು ಇಟ್ಕೊಂಡು ಒಬ್ಬ ಯಾರೋ ಪತ್ರಕರ್ತ ಎಂಥ ಅವಕಾಶ ಇತ್ತು, ತಪ್ಪಿಸ್ಕೋಬೋದಿತ್ತಲ್ಲ ಅಂದಾಗ, ಸ್ವಾಮಿ ನಾನೇನು ತಪ್ಪಿಸ್ಕೋಬೋದು, ಆದರೆ ಸಂಜೆಗೆ ನನ್ನ ಪಾತ್ರ ಯಾರು ಮಾಡ್ತಾರೆ, ನಾನು ಮಾಡೋ ಪಾತ್ರವನ್ನು ಯಾರು ಮಾಡ್ತಾರೆ ಅಂತ ಅಷ್ಟರ ಮಟ್ಟಿಗೆ ಅವರು ಹೌದು ಹಾಗಾಗಿದ್ದಾರೆ. ಆಮೇಲೆ ಇದಕ್ಕೆ ನಿರಂತರವಾಗಿ 1997ರಿಂದ ಗೋಪಾಲ್ ಹೊಸೂರವರು ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ADGP ಈಗಿರೋ ಕಮಲ್ ಪಂತ್ ಅವರು ಇದನ್ನು ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಕೊಂಡೊಯ್ಯುವಂಥ ವಿಚಾರ ಇಟ್ಕೊಂಡಿದ್ದಾರೆ. ಆಮೇಲೆ ಅವರ ಸಿಬ್ಬಂದಿ ಆಗ್ಬೋದು, ಅವರ ಇನ್ನೊಬ್ಬ ಹೆಚ್ಚುವರಿ ನಿರೀಕ್ಷಕ ಮಹಾನಿರೀಕ್ಷರು, ಆಮೇಲೆ VS ರಾಜ ಆಗ್ಬೋದು, ಆಮೇಲೆ ಪ್ರಾರಂಭದಲ್ಲಿ ಸಹಕಾರ ನೀಡಿದಂಥ ಕೆಂಪಯ್ಯನವರು, ರೇವಣಸಿದ್ದಯ್ಯನವರು, ಇದೆಲ್ಲ ಒಂಥರ ಅದ್ಭುತವಾದಂಥ ಒಂದು ಟೀಮ್ ಇದು.
ಕ್ರಿಯೇಟೆಡ್ ಒಂಜಿ ಮರ್ಡರ್ ಕೇಸ್ ಡ್ಯಾನ್ ಮೊಕ್ಕ ಎಂಕ್ 2002 ಎಂಕ್ ಲೈಫ್ ಕನ್ವಿಟ್ ಆಂಡು ಅಂಚಾನು ಅಲ್ತಡ್ದು ಇನ್ನೇ ಮುಟ್ಟು 14 ವರ್ಷ ನಾನು ಮೈಸೂರು ಜೈಲಿದ್ದೆ. ಆ ದಿನ ಮುಟ್ಟೆ ನಾನು ಮಾತ ಕಲ್ಯಾಣ ನನ್ನ ಲೈಫ್ ಪೂರ ಪೋಂಡು ನನ್ನ ದಾಲ ಮನ್ಪರ ಆಪೂಜಿ ಅಂಕ್ ಬಂದಿತ್ತೆ. ಡ್ರಾಮಾ ಪಂಡ್ ಸ್ಟಾರ್ಟ್ ಆಯ್ಬೊಕ್ಕ ನಮ್ಮ ಒಂಜಿ ಗುಂಪು ಐಟ್ ಎಂಚ ಬದುಕೋಲಿ ನಮ್ಮ ಬದುಕು ಎಂಚ ರೂಪಿಸೋಲಿ ನಮ್ಮ ಓಂಜಿ ನಮ್ಗೊಂದು ಜವಾಬ್ದಾರಿ ಬತ್ತೆ ನಾವು ಎಂಚ ನಮ್ಮ ನಿಭಾಯಿಸೋಲಿ ಅವು ಹೆಂಗೆ ಗೊತ್ತಾ ಒಂದುಂಡು ಐಟದು ಫಸ್ಟ್ ಕಷ್ಟ ಅಂಡು ಒಂದು ಹೆಂಗೆ ಆಪೂಜಿ ಏನಾಡು ಆಪೂಜಿ ಅನ್ನು ಬಿಡ್ದುಬಿಡ್ಪೆ ಅಂದು ಆಂಡ ನಮ್ಮ ಸರ್ ಮತ್ತು ಒಂದು ಮಂತ್ ಆಪುಂಡು ಏನಾಡು ಆಪುಂಡು ಮನ್ಪು ಹೆಂಗೆ ಧೈರ್ಯ ಕೊರಿಯರು ಅಪ್ಪಗೇನು ಟ್ರೈ ಮಂತೆ ಮಸ್ತ್ ತುಕ್ಕ ದಾಯಿಗೆ ಆಪೂಜಿ ಮನ್ಪುಗ ಅಂಚ ಅಫರ್ಟ್ ಪಾಡಿ ಅವು ಬೊಕ್ಕ ನಮಗೆ ಅವು ನಾಟಕ ಮುಗಿಬೇಕು ನಮಗೆ ಗೊತ್ತಾವಂದ ಇದು ಸಕ್ಸಸ್ ದಾದ ಅಂತ ನಮಗೆ ಗೊತ್ತಾವಂದು ಸ್ಟೇಜ್ ಟೈಮಲ್ಲಿ ಗೊತ್ತಾಪುಜಿ ಅದ್ರ ಬೊಕ್ಕ ಆಡಿಯನ್ಸ್ನ ನಮ್ಗೆ ರಿಯಾಕ್ಟ್ ಬರ್ಪಂಡತ ಅಪ್ಪಾಗ ನಮಗೆ ಗೊತ್ತಾವಂದುಂಡು ಆಯ್ತಾ ಅಫೆಕ್ಟ್ ಎಂಚಪು ನಮ್ಮದು ಇತ್ತೆ ಪಂಡ ಪದ್ನೆ ನಾನು ಉಲ್ಲಾಯ್ ಪೋನಾಗ ಫಸ್ಟ್ಗೆ ಹೆಂಗೆ ದಾಯಿಗೆ ಮಂತೆ ನಾನು ಬುಡ್ಚಿತ್ತನೊಂದು ನಾನು ಏಪ ಬರ್ಪುನು ದಾದನ್ ಪೂರ ಕಲ್ಯಾಣ ಬಿಡ್ತೇನೆ ಪಪ್ಪ ಅಮ್ಮ ಪೂರ ಅಂದು ಅವು ಇತ್ತೆ ಬೈ ಒಂದು ಆದಿತ್ಯ ಪಿದಾಯ ಬೈದೆ ಹೆಂಗೆ ಒಂದು ಕಾನ್ಫಿಡೆನ್ಸ್ ಬದುಕೊಡು ಸಮಾಜ ಬದುಕೊಡು ಚಾನ್ಸ್ ಉಂಟು ನಮ್ಮ ಮಕ್ಕಳ ನಮ್ಮನ್ನು ಎಡ್ಡೆಡ್ ರಿಸೀವ್ ಮಂತೊಂದುಲ್ಲೇರು ನಮ್ಮನ್ನು ಏರ್ಲ ದೂರ ದೀಪೂಜರು ಎಡ್ಡೆಡ್ ಬದುಕೊಲ್ಲಿ ಬಂದು ಕಾನ್ಫಿಡೆನ್ಸ್ ಉಂಡಿತ್ತೆ ಹೆಂಗೆ. ಗಣೇಶ್ ನಾಯ್ಕ ಅಂದರೆ ಊರು ಉಜಿರೆ. ನಾನು ಸುಮಾರು 17 ವರ್ಷ ಜೈಲಿತ್ತಿದ್ದು ಮುರನಿ ಗಣಪತಿ ಪರ್ಬದಾನಿ ಬಿಡುಗಡೆ ಅದು ಬತ್ತೆ ನಾನು ದದನೊಂಜಿ ಎಲ್ಲೇ ಪುರಾಟ ತೆರಿಯಂದ ಮಂತ ನಂಜಿ ತಪ್ಪುಗೋಸ್ಕರ ನಾನು ಜೈಲಿಗೆ ಪೋಯ ಅಡಲ್ಲಿ ಪೋಯಿನದಕ್ಕೆ ಮಸ್ತ್ ಬೇಜಾರ್ಡಿಪ್ಪನ ಟೈಮುಡು ಎಂಕ್ಲ ಉಲ್ಗಪ್ಪ ಕಟ್ಟಿಮನಿ ಸಾರ್ ಬತ್ತೇರು ಜೈಲ್ಡ್ ನಾಟಕೋತ್ಸವ ಮನ್ಪರುಂಡು ರಂಗ ತರಬೇತಿ ಶಿಬಿರ ಸ್ಟಾರ್ಟ್ ಮಾಡ್ತೇರು. ಸ್ಟಾರ್ಟಿಂಗ್ ಎಂಕ್ ಒಂದೇಟ ಬಗ್ಗೆ ಎಂಕದಲ್ಲ ಇಂಟ್ರೆಸ್ಟ್ ಇಜ್ಜಂಡು ಆಂಡ ಜೈಲಿಗೆ ಪೋರ ತಿಕ್ಕೊಂಡು ಒಂದು ಆಸೆಗೋಸ್ಕರ ಯಾನು ಸೇರಿಯಾನೆ ಆಂಡ ಅಲ್ಲಿ ಸೇರ್ನೇದು ಬೊಕ್ಕ ಎಂಕ್ ಕೆಲವು ಬದಲಾವಣೆ ಆಂಡು ಅಲ್ಪ ದುಂಬು ಎಂಚಿನ ಮಣ್ಣ ಎಂಕ್ ಎಂಕ್ ಈ ಒಂದೇಕ ಕಾರಣ ಏನಕ್ಕೆ ರಿವೆಂಜ್ ಮನ್ಪೋಡು ಮನ್ಪ ಆಸೆಗೋಸ್ಕರ ಎಂಕ್ ಭಾರಿ ಟೆನ್ಷನ್ ಇತ್ತೇನು ಅಂಚ ಬೊಕ್ಕ ಅಲ್ಲಿ ಪೋಯಿನದೊಕ್ಕ ಎನ್ನಕ್ಕೆ ಗೊತ್ತಿಜ್ಜಂದ ಎಂಕ್ ಪರಿವರ್ತನೆ ಅವರ ಸುರಿಯಾಂಡು ಬೊಲ್ಪುಲಕದ ಯೋಗಾಸನ ಮನ್ಪುನ ಚಿತ್ರಕಲೆ ಕಂಸಾರ ಕೋಲಾಟ ಮನ್ನುಡು ಕಲಾಕೃತಿ ಮನ್ಪುನ ಇಂಚಿತ್ತಿನ ಇಂಚ ಬೊಲ್ಪುದು ಬಯ್ಯ ಮುಟ್ಟಾಗ ಎಂಕ್ಲೇನು ಗೊತ್ತಿಜ್ಜಂದ ಎಂಕ್ಲ ಐಕೆ ತೊಡಗಿಸವಂದಿತ್ತ ಅಂಚನೆ ಅದು ಒಂದು ತಿಂಗಳು 2 ತಿಂಗಳು ಆಜು ತಿಂಗಳು ಆಂಡು ಬೊಕ್ಕ ಎಂಕ್ಲು ನಾಟಕಾಡ್ಲ ಎಂಕ್ಲೆ ಒಂಜಿ ಜಡ್ಡೆ ಪಾರ್ಟ್ ಕೊರಿಯರ್ಲೆತ್ತದೆ ಆಯ್ತ ಬಗ್ಗೆ ಎಂಕ್ಲೆಗೆ ಈ ಒಂದೇಟು ಆ್ಯಕ್ಟಿಂಗ್ ಮನ್ಪುಡು ಪನ್ಪು ಒಂಜಿ ಛಲ ಬತ್ತಂಡು ಮಂತೊಂದು ಪೋನಾಗ ಎಂಕ್ಲೆಗೆ ಗೊತ್ತಿಜ್ಜಂದೇ ಎಂಕ್ಲೆ ಮಸ್ತ್ ಬದಲಾವಣೆ ಆಂಡು ಬೊಕ್ಕ ಎಂಕ್ಲು ಈ ನಾಟಕ ಮನ್ಪಾರ ಪಿದಾಯ್ ಪೋಯಿನಪ್ಪಾಗ ಎಂಕ್ಲೇನು ಜನಕುಲು ರೇಂಜಿನ ಒಂಜಿ ನಾಟಕ ಏನದಕ್ಕೆ ಬತ್ತ ಪ್ರೀತಿಡು ಪಾತೆರ್ವೇರು ಆಂಡ ಎಂಕ್ಲೇನು ಒಂಜಿ ಜೈಲಿತನ ಕೈದಿಲು ಬಂಡದ ಎಂಕ್ಲೇನು ಪಾತೆರೊಂದು ಇಜ್ಜಾಂಡು ಒಂಜಿ ಕಲಾವಿದೇರು ಪನ್ಪುನ ಒಂಜಿ ಗೌರವಾಡು ಏತ್ ಪಾತೆರೊಂದಿತ್ತಾರ ಅಥವಾ ಎಂಕ್ಲೆ ಮಸ್ತ್ ಖುಷಿ ಹೊಂದಿತ್ತಾನೆ ಎಂಕ್ಲೆ ನನ್ನ ಜೀವನ ನನ್ನ ಅಂಚನೆ ದಯ ಅವರ ಬಲ್ಲಿ ಕಲಾವಿದರಿಗೆ ತಿಕ್ಕುನೊಂಜಿ ಗೌರವನೇ ಬೇತೆ ಉಂಡು ಅಂಚನೆ ದಯ ಅವರ ಬಲ್ಲಿ ಬಂದು ಒಂಜಿ ನಿರ್ಧಾರ ಮಂತದ್ದು ಸಾಧಾರಣ 16 ವರ್ಷದಿಂಚಿ ನಾನು ಈ ರಂಗ ತರಬೇತಿಂದಿಟ್ಟು ಸೇರಿದೆ. ಸುಮಾರು ಒಂಜಿ 15 ನಾಟಕದ ಮಿತ್ತು ಒಂಜಿ 100 ಶೋದು ಮಿತ್ತು ಏನು ಮಂತಿದ್ದೆ ನಾನು ಮಾತೆಟ್ಲ ಒಂಜಿ ಎಡ್ಡೆ ಮೈನ್ ಕ್ಯಾರೆಕ್ಟರ್ನೇ ಮಂತೊಂದು ಬೈದೆ ಖುಷಿ ಹಾಕೊಂಡು. ನಾನೊಬ್ಬ ಆರ್ಟಿಸ್ಟು. ನಾನು ಫಸ್ಟು ಜೈಲಿಗೆ ಎಂಟ್ರಿ ಆಗೋ ನಂದಿದು ಮೊದಲನೇ ಪ್ರಾಜೆಕ್ಟ್ ಇವ್ರುಗಳ ಜೊತೆಗೆ. ನಾನು ಫಸ್ಟ್ ಎಂಟ್ರಿ ಆಗೋವಾಗ ನನಗೂ ತುಂಬ ಭಯ ಇತ್ತು. ಖೈದಿಗಳು ಅಂದರೆ ಭೀಕರವಾಗಿರ್ತಾರೆ, ಅವ್ರ ಮನಸ್ಸು ಯಾವಾಗಲೂ ಕಠೋರವಾಗೇ ಇರುತ್ತೆ ಅಂತ. ಬಟ್ ಒಳಗಡೆ ಎಂಟ್ರಿ ಆದಾಗ ಒಬ್ಬರು ಅಂಬು ಅಣ್ಣ ಅನ್ನೋರು ನನ್ನ ಕರ್ಕೊಂಡೋಗಿ ಅಲ್ಲಿ ರಿಹರ್ಸಲ್ ಜಾಗದಲ್ಲಿ ಬಿಟ್ಟರು.
ಅವ್ರ ಜೊತೆಗೆ ಬೆರಿತಾ ಅವ್ರು ಎಷ್ಟು ನಮ್ಮನ್ನು ನಾವು ಕಂಡ್ಕೊಂಡ್ವಿ ಅಂತಂದರೆ ಅವ್ರು ನಿಜವಾಗ್ಲೂ ಮಾಡಿದ ಒಂದು ಕ್ಷಣಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದಾರೆ, ಹೌದು. ಆದರೆ ನಿಜವಾಗೂ ಕೈದಿಗಳಲ್ಲ ಅವರು. ಮನ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಬಂದಿರತಕ್ಕಂಥ ಒಂದು ವ್ಯಕ್ತಿಗಳು. ಆ ಮನ ಪರಿವರ್ತನೆ ಈಗಾಗಲೇ ಆಗಿದೆ. ಹೊರ ಜಗತ್ತಿನ ಜನಗಳು ಇವರನ್ನು ನೋಡುವಂಥ ದೃಷ್ಟಿ ಬದಲಾಗ್ತಾ ಇದೆ, ಇನ್ನೂ ಸಹ ಬದಲಾಗಬೇಕು. ಯಾಕಂದರೆ ಇವರಲ್ಲಿ ತುಂಬ ಬದಲಾವಣೆ ಆಗಿದೆ. ಮತ್ತು ನಾವು ಅವರಿಗೆ ಕಲಿಸೋದಕ್ಕಿಂತ ಅವರಿಂದ ನಾವು ತುಂಬ ಕಲ್ತಿದ್ದೀವಿ. ಅಲ್ಲದೆ ಮನುಷ್ಯತ್ವ, ನಾವು ಹೊರಗಡೆ ಪ್ರಪಂಚದಲ್ಲಿ ಇರಬೇಕಾದಂಥ ಮನುಷ್ಯತ್ವ ಅವರಲ್ಲಿ ನಾವು ಅದನ್ನು ಕಂಡುಕೊಂಡಿದ್ದೀವಿ. ಹಾಗೆ ಅವರು ತುಂಬ ಬದಲಾವಣೆ ಹೊಂದಿದ್ದಾರೆ. ಜನಗಳು ಸಹ ಇವರನ್ನು ಸ್ವೀಕರಿಸೋ ರೀತಿ ಬದಲಾಗಬೇಕು. ಅವರನ್ನು ಸಹ ಸಾಮಾನ್ಯವಾಗಿ ನೋಡಬೇಕು. ಇವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಅಂದರೆ ಇಲ್ಲಿಗೆ ನಾವು ಬಂದಾಗ ನಮ್ಮ ಮನೆಗಳೇ ನಮಗೆ ನೆನಪಾಗೋದಿಲ್ಲ. ಅಲ್ಲೇ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅಣ್ಣ, ತಮ್ಮ, ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಒಳಗಡೆನೇ ಇದ್ದಾರೆ. ಇವ್ರ ಜೊತೆಗೆ ಬಂದಾಗ ನಮ್ಮ ಫ್ಯಾಮಿಲಿ ನಾವು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಅಲ್ಲದೆ ನಮ್ಮ ಫ್ಯಾಮಿಲಿ ನಮಗೆ ನೆನಪು ಆಗೋದೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ಇವರು ನಮ್ಮನ್ನು ನೋಡ್ಕೋತಾರೆ. ನಾವು ಒಂದಿನ ಹೋಗಿಲ್ಲ ಅಂದರೂ ತುಂಬ ಬೇಜಾರಾಗ್ತಾರೆ ಅವರು. ಈಗ ಒಂದಷ್ಟು ಜನ ಬಿಡುಗಡೆ ಆಗಿದ್ದಾರೆ, ತುಂಬ ಸಂತೋಷ ಆಗಿದೆ. ಇನ್ನೂ ನೋವು ತಿಂತಿರೋಕ್ಕೆ ಇನ್ನೂ ಅಷ್ಟು ಜನಗಳಿದ್ದಾರೆ. ಅವ್ರದ್ದು ಆದಷ್ಟು ಬೇಗ ಬಿಡುಗಡೆ ಆಗಲಿ, ಅವ್ರಿಗೂ ಒಂದು ಒಳ್ಳೆ ಜೀವನ ಸಿಗಲಿ ಅಂತ ಕೇಳ್ಕೊಳ್ತೀನಿ. ರಂಗಭೂಮಿಯ ಬಗ್ಗೆ ಮಾತಾಡುವಾಗ ಅಥವಾ ರಂಗ ಶಿಬಿರಗಳನ್ನು ಕಂಡಕ್ಟ್ ಮಾಡುವಾಗ ಮಾತು ಹೇಳ್ತೇವೆ. ರಂಗಭೂಮಿಯ ಸಾಮರ್ಥ್ಯದ ಬಗ್ಗೆ, ರಂಗಭೂಮಿಯ ಹಿರಿಮೆ ಬಲುಮೆಗಳ ಬಗ್ಗೆ ಮಾತಾಡ್ತೇವೆ. ರಂಗಭೂಮಿ ಒಂದು ಸಮಾಜವನ್ನು ಬದಲಿಸಬಲ್ಲದು. ವ್ಯಕ್ತಿಯನ್ನು ಬಿಡಿ, ಸಮಾಜವನ್ನು, ರಾಜಕೀಯವನ್ನು ಕೂಡ ಬದಲಿಕ್ಕೆ ಸಾಧ್ಯವಿದೆ. ಅಷ್ಟು ಶಕ್ತಿ ಇದೆ ರಂಗಭೂಮಿ. ಸೊ ಇದನ್ನು ನಾವು ವೇದಿಕೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತೇವೆ. ಆ್ಯಂಡ್ ಕಲಾವಿದರನ್ನು ಆಕರ್ಷಿಸ್ಲಿಕ್ಕೆ ಬೇಕಾಗಿದ್ದನ್ನು ಹೇಳ್ತಾ ಇರ್ತೇವೆ, ಲೇಖನಗಳಲ್ಲಿ ಬರೀತಾ ಇದ್ದೇವೆ. ಆದರೆ ಇವತ್ತು ಅಂತಹ ಒಂದು ಪ್ರಯೋಗ ನಮ್ಮ ಮುಂದೆ ನಡೆಯಲಿದೆ. ಮಾನ್ಯ ಕಟ್ಟಿಮನಿಯವರು ಈಗ ಹೇಳಿದ್ರಲ್ಲ, 17 ವರ್ಷಗಳಿಂದ ಇದನ್ನೊಂದು ಅಭಿಯಾನ ಥರ ಮಾಡಿಸ್ತಾ ಇದ್ದಾರೆ. ನಮಗೆ ತಿಳಿದಿರುವ ಹಾಗೆ ಮನುಷ್ಯ ಯಾವಾಗಲೂ ಹುಟ್ಟ ಅಪರಾಧಿ ಇರುವುದಿಲ್ಲ. ಆದರೆ ಅಪರಾಧ ಎಸಗಿ ಬಿಡುತ್ತಾನೆ. ಹೇಗೆ? ಒಂದು ಸನ್ನಿವೇಶ, ಒಂದು ಘಟನೆ ನಡೆದಾಗ ಅದಕ್ಕೆ ಭಾವೋದ್ವೇಗದಿಂದ ಸ್ಪಂದಿಸಿ ಒಂದು ಅಪರಾಧ ನಡೆದು ಬಿಡ್ತದೆ. ಸೊ ಅವನು ಅಪರಾಧಿ ಆಗ್ತಾನೆ, ಆಮೇಲೆ ಜೈಲು ಸೇರ್ತಾನೆ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ದೊರೆಯುತ್ತದೆ. ಆದರೆ ತಾನು ಮಾಡಿದ ಕೃತ್ಯದ ಬಗ್ಗೆ ಅವನು ಪಶ್ಚಾತ್ತಾಪ ಪಡ್ತಾನೆ. ಕಾರಾಗೃಹದ ಒಳಗೆ ಕರಗಿ ಸೊರಗಿ ತನ್ನ ಜೀವನ ಪರ್ಯಂತ ಹಾಗೆ ಬಾಳ್ತಾನೆ. ಸೊ ಅಂಥ ಕೈದಿಗಳನ್ನು ಕಲಾವಿದರಾಗಿ ಮಾಡಿದಂತಹ ಕೀರ್ತಿ ಈ ಕಟ್ಟಿಮನಿಯವರಿಗೆ ಸಲ್ಲುತ್ತದೆ. ಮೈಸೂರಿನ ಕಾರಾಗೃಹ ವಾಸಿಗಳು ಪ್ರಸ್ತುತಪಡಿಸಿದ ಈ ಸಲದ ರಂಗ ತಿರುಗಾಟದಲ್ಲಿ ಒಟ್ಟು 3 ನಾಟಕಗಳು ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಪ್ರದರ್ಶನಗೊಂಡಿತು. ಮೊದಲ ದಿನ ಪ್ರದರ್ಶಿಸಿದ ಜತೆಗಿರುವನು ಚಂದಿರ ದೇಶ ವಿಭಜನೆಯ ದುರಂತ ಕಥೆಯನ್ನ ಸಾರುವ ಸಂಗೀತ ನಾಟಕ. ರಚನೆ ಜಯಂತ್ ಕಾಯ್ಕಿಣಿ, ನಿರ್ದೇಶನ ಹುಲುಗಪ್ಪ ಕಟ್ಟಿಮಣಿ. ಭೇಟಿ ಹಾಕೊಂಡು ಒಂಟಿ ಕಾಲ ಮೇಲೆ ಕೊಕ್ಕರೆ ಹಾಗೆ ನಿಂತ್ಕೊಂಡು ಸರ್ಕಸ್ ಮಾಡ್ತಾ ಹಾಡು ನುಡಿಸ್ತಾನಲ್ಲ ಈ ನಮ್ಮ ಪೇಟಿ ಮಾಸ್ತರ, ಇವನನ್ನು ತಲೆ ತಿರುಕಾಂತೀರ ಅಲ್ರಪ್ಪ. ಹಾಗೆ ನೋಡಿದ್ರೆ ಈ ಹಳ್ಳಿಲಿರೋ ನಾವು ಪ್ರತಿಯೊಬ್ರು ಇಂಥ ತಲೆ ತಿರುಕ್ರೆ, ಆದ್ರೆ ನಮ್ಮ ಕೊಳ್ಳಿಗೆ ಕಟ್ಕೊಂಡ ಪೇಟಿ ಮಾತ್ರ ನಿಮ್ಗೆ ಕಾಣಿಸೋದಿಲ್ಲ ಅಷ್ಟೇ.
ಹೋಳಿಗೊಂದು ಭೇಟಿ ಹಾಕೊಂಡು ಹೋದಲ್ಲಿ ಬಂದಲ್ಲಿ ಹೀಗೆ ಹಾಡು ಬಾರಿಸೋದು ನಿಮಗೆ ಕಂಡಷ್ಟು ಸುಲಭ ಅಲ್ಲ. ಅದು ಹಾಡೇನು ಹಗುರವಾಗಿರ್ಬೋದು, ಆದ್ರೆ ಆ ಪೇಟಿ ಅದೇನು ಹಗುರಲ್ಲ, ಹೆಣ ಭಾರ. ನೀವು ಕೇಳ್ತೀರಾ ಇಷ್ಟೊಂದು ಭಾರ ಕಟ್ಕೊಂಡು ಯಾಕಪ್ಪ ಹಾಡ್ತೀರಾ ಅಂತ. ಉತ್ತರ ಸರಳ ಸ್ವಾಮಿ, ಇದು ಬದುಕಿನ ಹಾಡು, ನಿತ್ಯದ ಹಾಡು, ಎಂಥ ದೈನಿಕದ ಭಾರವನ್ನೂ ಮರೆಸಬಲ್ಲ ಹಾಡು. ಹಾಗಾದ್ರೆ ಈಗ ಕೇಳ್ತೀರಾ ಈ ದೊಂಬರಾಟದಲ್ಲಿ ಬೀಳದ ಹಾಗೆ ಸಮತೋಲ ಹೇಗೆ ಸಾಧಿಸ್ತೀರಾ ಅಂತ. ಅದಕ್ಕೂ ಉತ್ತರ ಇದೆ, ಒಂದೇ ಶಬ್ದದ ಭಾರೀ ಉತ್ತರ, ಪರಂ ಪರಂ ಪರಂಪರೆ. ಪರಂಪರೆ ಪರಂಪರೆ ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ. ಈ ಪರಂಪರೆಯಿಂದಾಗಿ ಸಮತೋಲ ಕಾಯ್ಕೊಂಡಿವಿ ಎಷ್ಟೋ ವರ್ಷಗಳಿಂದ. ಇಲ್ಲಿ ಈ ಹಳ್ಳಿಲಿ ಎಲ್ಲದಕ್ಕೂ ಪರಂಪರೆ. ಹೇಗೆ ಉಣ್ಣೋದು, ಹೇಗೆ ಮಲಗೋದು, ಹೇಗೆ ಕನಸು ಕಾಣೋದು, ಎಲ್ಲದಕ್ಕೂ ಪರಂಪರೆ. ಉಡುಗೆ ತೊಡುಗೆ ನಡುಗೆ ಎಲ್ಲದಕ್ಕೂ ಪರಂಪರೆ. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ಈ ಕಸೂತಿ ಟೊಪ್ಪಿಗೆ, ಈ ಹಿರಿಯ ಜನ ಶಾಲು, ಈ ಚಪ್ಪಲಿ, ಈ ಅತ್ತರು ಅಷ್ಟೇ ಯಾಕೆ, ಹಬ್ಬದ ಸಿಹಿ ಶಾವಿಗೆ, ಮೀನಿನ ಅಡುಗೆ ಎಲ್ಲದಕ್ಕೂ ಪರಂಪರೆ. ನೀವು ಕೇಳ್ತೀರಾ ಇದೆಲ್ಲ ಹೇಗೆ ಶುರುವಾಯಿತು? ನಾನು ಹೇಳ್ತೀನಿ, ನನ್ಗೆ ಗೊತ್ತಿಲ್ಲ. ಆದ್ರೆ ಈ ಪರಂಪರೆ ಇದ್ದದ್ದು ಕರೆ. ಇದರಿಂದಲೇ ನಮಗೊಂದು ಚಾಪು ಅರವಟ್ಟಿಗೆ. ಮಡದಿ ಮಕ್ಕಳ ಸಾಕು ಕಂತ ಹಗಲು ರಾತ್ರಿ ದುಡಿತಾನೆ, ಕಳಿದು ಕೈ ನಿಂತಾಗೆಲ್ಲ ದೇವ್ರತ್ರ ಬೇಡ್ತಾನೆ. ಮಡದಿ ಮಕ್ಕಳ ಸಾಕು ಕಂತ ಹಗಲು ರಾತ್ರಿ ದುಡಿತಾನೆ, ಕಳಿದು ಕೈ ನಿಂತಾಗೆಲ್ಲ ದೇವ್ರತ್ರ ಬೇಡ್ತಾನೆ, ದೇವ್ರತ್ರ ಬೇಡ್ತಾನೆ. ಬಂದರ್ಯಂತದ ತೊಂದರೆ ಈ ಮನೆಗೆ ಇವನೇ ದೊರೆ, ಬಂದರ್ಯಂತದ ತೊಂದರೆ ಈ ಮನೆಗೆ ಇವನೇ ದೊರೆ. ಯಾರವನು ಯಾರವನು ಅವನ ಹೆಸರು, ಯಾರವನು ಯಾರವನು ಅವನ ಹೆಸರು. ಈ ಹಳ್ಳಿಯ ಮೂಲೆಯಲ್ಲಿರುವ ಅಲ್ಪ ಪ್ರಾಣ ನಾವು. ಈ ಅಲ್ಪ ಪ್ರಾಣಗಳಲ್ಲೂ ಕೆಲ ವಿಶೇಷಗಳಿವೆ. ಉದಾಹರಣೆಗೆ ಈ ನಮ್ಮ ಚಾಂದ್ವಿ ಅಮ್ಮ ಮದುವೆ ಕೂಡಿಸೋ ಚತುರೆ. ನಿನ್ ಮಗನ್ಗಾಗಿ ಒಂದು ವಧು ತಂದಿದ್ದೀನಿ. ಎಂತ ಚಂದ ಅಂತಿ. ಅವಳ ಹೆಸರು ಚಾಂದಿನಿ ಅಂತ. चांदनी चौदवी का चांद हो या आफताब हो, जो भी हो तुम खुदा की कसम लाजवाब हो, चौदवी का चांद हो. ಚಪ್ಲಿ ಅಂಗಡಿ ಹಸನ್ ಮಗಳು ಚಾಂದಿನಿ ಎಷ್ಟು ಚಂದ ಅಂತಿ. ಅವಳಿಗೆ ಎರಡು ಕಣ್ ಕಾಣಲ್ಲ, ಯಾಕೆ ಚಂದ ಅಂತಿ? ಏ ಹೋಗಲೆ, ನಿನ್ನ ಮಗ ಎಷ್ಟು ಚಂದ ಅಂತ ಅವಳಿಗೇನಾದ್ರೂ ಗೊತ್ತಾಗ್ಬಿಟ್ಟೆ ಮುಗ್ದೋಯ್ತು. ಅವನು ಕೋತಿ, ಇವಳು ಕುರುಡಿ, ಸರಿಯಾಗಿದೆ ಜೋಡಿ. ಬೇಗ ಮದುವೆ ಮಾಡ್ಬಿಡಿ, ಒಂದು ಒಳ್ಳೆ ದಿನ ನೋಡಿ. ಪರಂಪರೆ ಪರಂಪರೆ ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ. ಇವನೇ ನಮ್ಮ ಕಲಾಯ್ ಬಾಯ್. ವಿದ್ಯೆ ಸ್ವಲ್ಪ ಜಾಸ್ತಿ. ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ. ಇವ್ರ ಮನೆ ಪಾತ್ರೊಮ್ಮೆ ಅವ್ರ ಮನೆ ಕೊಟ್ಟ, ಅವ್ರ ಮನೆ ಪಾತ್ರೊಮ್ಮೆ ಇವ್ರ ಮನೆ ಕೊಟ್ಟ. ಅವರಿವರ ಜಗಳ ನೋಡ್ತಾ ನಿತ್ಯವಾಗಿ ಬಿಟ್ಟ. ಪರಂಪರೆ ಪರಂಪರೆ ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ. ಇನ್ನು ಈ ಊರಿನಲ್ಲೇ ಇದ್ದಾರೆ ಅವರು. ಕೇರಿಗಳಿಗೆ ನಾವು, ಹೆದ್ದಾರಿಗೆ ಅವರು. ಅಲ್ಪ ಪ್ರಾಣ ನಾವಾದರೆ ಮಹಾಪ್ರಾಣ ಅವರು. ದೂರದಿಂದಲೇ ವಂದಿಸುವೆವು ನಾವು. ನಮ್ಮ ಗೂಡುಗಳಲ್ಲಿ ನಮ್ಮ ಪಾಡಿಗೆ ನಾವು ಪೇಟಿ ಮಾಸ್ತರ್ನಂತೆ ಹಾಡಿರುವೆವು. ಪರಂಪರೆ ಪರಂಪರೆ ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ ಪರಂಪರೆ 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 ಪರಂ ಪರಂ ಪಂ
ತೊಳಿತಾ ಇದ್ದಾಳೆ. ಬೇಗ ಬೇಗ ರಂಜಾನ್ ಮನೆ ಬಾಗಿಲಿಗೆ ಬಂದಿದೆ, ಬೇಗ ಶಾವ್ಗೆ ಮುಗಿಸ್ಬೇಕು. ಅಪ್ಪ ಯಾವಾಗಮ್ಮ ಬರೋದು? ಇವತ್ತು ಊಟದ ಹೊತ್ತಿಗೆ ಬರ್ತಾರೋ ಇಲ್ವೋ. ಮೊದ್ಲೇ ಹಬ್ಬದ ರೋಜಾ ಉಪವಾಸ, ಇಡೀ ದಿನ ಬೇಕಲ್ಲಿ ಬೇಯೋದು, ಆಮೇಲೆ ಮನೆಗೆ ಬಂದಿದ್ದೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತ ರೇಗೆ ರಂಪಾಟ ಮಾಡೋದು. ಅಮ್ಮ, ಅಪ್ಪ ನಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಿದ್ರು ನೀನು ಸಾಕು ಸುಮ್ಮನೆ. ದೊಡ್ಡದಾಗಿ ಬಂದ್ಬಿಟ್ಲು ಅಪ್ಪನ ಬಾಜು ಹಿಡ್ಕೊಂಡು. ನಿನಗಿಂತ ಜಾಸ್ತಿ ವರ್ಷ ಅವ್ರ ಜೊತೆ ಸೌದಿದ್ದೀನಿ ನಾನು. ತಾವು ಹೇಳಿದ್ದೆ ಕರೆ, ತಮ್ಮದೇ ಹಠ, ತಮ್ಮ ಅಪ್ಪಣೆ ಇಲ್ಲದೆ ಒಂದು ಚಿರ್ಲೇನೂ ಅಡ್ಡಾಡೋಂಗಿಲ್ಲ. ಒಳ್ಳೆ ದೊಣ್ಣೆನಾಯ್ತಾ. ಶಂಕ, ಸ್ವಲ್ಪ ಬಚ್ಚಲಿಗಾಗಿ ನೋಡು, ಹೊಗೆ ಹೇಳ್ತಾ ಇದೆ. ಅಮ್ಮ, ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ. ಏನೇ ಡಬ್ಬಿ ತೊಳಿತಾ ಇದ್ಯೋ ಇಲ್ಲ ಪುಸ್ತಕ ಓದ್ತಿದ್ಯೋ? ಹುಡುಗಿರಿಗೆ ಯಾಕಮ್ಮ ಪುಸ್ತಕದ ಹುಚ್ಚು? ಇದರಿಂದ ನಿಂಗೆ ಒಳ್ಳೆ ಗಂಡ ಸಿಗ್ತಾನೆ ಅನ್ನಂಗಿದ್ರೆ ತಪ್ಪು ಓದು. ಅಮ್ಮ, ನೋ ರಶ ನನ್ ಗಂಡಕ್ಕೆ ಇಲ್ಲೋಡು, ಮದ್ವೆ ಕೊಡ್ಸೋ ಚಾಂದ್ ಬೇಬಿ ಈ ಕಡೆನೇ ಬರ್ತಿದ್ದಾಳೆ. ಕಂಕಳಲ್ಲಿ ಎಂತೆಂತ ಗಂಡುಗಳನ್ನ ತಂದಿದ್ದಾಳೋ ಏನೋ, ಇಲ್ಲಿ ಕರಿಲಾ? ಏ ತರ್ಲೆ, ಅಷ್ಟು ಆತ್ರ ಏನೇ ನಿನಗಾಗ್ಲೆ? ಮೊದ್ಲು ಅವಳು ಹರ್ಷಿಯಾಗ ಒಂದು ಗಂಡು ತರ್ಲೆ. ಅದನ್ನೇ ತಂದಿರ್ತಾಳೋ ಏನೋ ಮತ್ತೆ. ನಿನ್ನ ಬಾಯಿಗೆ ಸಕ್ಕರೆ ಬೀಳ್ಲಿ. ಅಮ್ಮ, ಹೋದ್ಸಲ ಅವಳು ಗಂಡು ಅಂತ ತಂದಿರೋರು ಎಷ್ಟು ಮುದಿ ಆಗಿದ್ದ ಅಂದ್ರೆ ಅವ್ನ ತಲೆಯಲ್ಲಿ ಒಂದು ಕೂದಲೇ ಇರ್ಲಿಲ್ಲ. ವರದಕ್ಷಿಣೆ ಕೊಡೋ ತಾಕತ್ತಿದ್ದ ನಮ್ಗೆ ಆಯ್ಕೆಯಲ್ಲಿಂದ ಬಂತೆ. ನಿನಗೆ ಕೂದಲೇ ಬೇಕು ಅನ್ನಂಗಿದ್ರೆ ಬೆಟ್ಟದ ಮೇಲೆ ಹೋಗಿ ಒಂದು ಕೋತಿನ ಕಟ್ಕೋ. ಅಮ್ಮ, ನಂಗಿನ್ನೂ 20 ಆಗಿಲ್ಲ. ಕೂಗಿ ಕೂಗು, ಇನ್ನು ದೊಡ್ಡ ಕೂಗು, ಊರಿಗೆ ಗೊತ್ತಾಗ್ಲಿ ನಿನಗೆ ಎಷ್ಟು ವಯಸ್ಸಾಯ್ತು ಅಂತ. ಹೋಗಿ ಅಲ್ಲ, ಬೇಗ ಬೇಗ ಕೆಲಸ ಮಾಡಿ. ಮುತ್ತುಗಳು ಮುತ್ತುಗಳು, ತೊಳೆದಿಟ್ಟ ಮುತ್ತುಗಳಮ್ಮ ಮುನೀರ್. ನಿನ್ನ ಹೆಣ್ಮಕ್ಳು ಕಾಳಜಿ ಬೇಡ, ಪ್ರತಿಯೊಬ್ಬನು ದಡ ಹತ್ತಿಸ್ತೇನೆ. ಎಲ್ಲಿ ಸ್ವಲ್ಪ ಹಾಕೆ. ಇನ್ ಸ್ವಲ್ಪ ಹಾಕೆ. ಆದ್ರೆ ಒಂದ್ ಷರತ್ತು, ಅದು ಬೇಡ ಇದು ಬೇಡ ಅಂತ ಕಿರಿಕಿರಿ ಮಾಡಬಾರ್ದು ನೀನು. ಇಲ್ಲದೆ ಇರೋ ಗಂಡನಿಗಿಂತ ಕೆಟ್ಟ ಗಂಡನೇ ವಾಸಿ ಅಮ್ಮ. ಈಗ ನನ್ನನ್ನೇ ನೋಡು, ಒಂದು ಪೈಸಾ ಪ್ರಯೋಜನಕ್ಕೆ ಬಾರ್ದು ನನ್ನ ಗಂಡ ಎಂದೋ ನನ್ನನ್ನು ವಿದ್ಯೆ ಮಾಡಿ ಹೋಗ್ಬಿಟ್ಟ. ಅವನ್ ನೆನ್ಪಾದೆ ಸಾಕು ಮೈಯೆಲ್ಲ ಉರಿತದೆ. ಸಿಟ್ಟು ಬಂದಾಗ ಜಗಳ ಮಾಡಕ್ಕಾದ್ರೂ ಒಬ್ಬ ಗಂಡ ಇರ್ಬೇಕೋ ಬೇಡವಾ ಹೇಳಿ? ನಿನಗೆ ನಾನೇ ಯಾಕೆ ಸಿಗ್ತೀನೋ ಮಾರಾಯ? 3 ಹೆಣ್ಮಕ್ಳನ್ನ ಕೊಟ್ಟೆ, ಸಮೃದ್ಧವಾದ ಬಡತನ ಕೊಟ್ಟೆ. ಈಗ ಈ ಸೈಕಲ್ ಮೇಲೆ ಯಾಕಪ್ಪ ನಿನ್ಕಣ್ಣು? ಊರಿಡೀ ಕತ್ತೆ ಹಾಗೆ ನಾನು ಸೈಕಲ್ ತಳ್ಕೊಂಡು ಹೋಗೋದನ್ನ ನೋಡಿ ಖುಷಿ ಪಡ್ತೀಯೇನೋ? ಗೊತ್ತು ಗೊತ್ತು, ಮೇಲೆ ಕೂತ್ಕೊಂಡು ಬೇಜಾರು ಬಂದ ತಕ್ಷಣ ಈ ಬೇಕರಿ ಮೀನೊಂದಿಗೆ ಕೊಂಚ ತಮಾಷೆ ಮಾಡೋಣ ಅಂತೆ. ಸತ್ಯ ಬಂದ್ರಲ್ಲ ಕೊನೆಗೂ ಅನ್ನದಾತ. ಬೇಗ ಮನೆ ಕಡೆ ಹೋಗಿ ನೀವು. ಆಮೇಲೆ ಮಾತಾಡ್ತೀನಿ ನಿನ್ ಜೊತೆ. ಈ ಸೈಕಲ್ ಏನಾಯ್ತು? ಬಿಸ್ಲಲ್ಲಿ ಯಾಕೆ ತಳ್ಕೊಂಡ್ ಬಂದ್ರಿ? ಬಿಸಿಲಲ್ಲಿ ವೇಳೆ ನನಗೆ ತುಂಬಾ ಖುಷಿ ನೋಡು, ಅದಕ್ಕೆ. ಬೇಗ ಬೇಗ, ತಲೆ ಮೇಲೆ 1000 ಕೆಲಸ ಇವೆ, ಮನೆಗೆ ಹೋಗಿ ನೀವು. ನಿಮ್ಗೊಂದು ವಿಷಯ ಹೇಳ್ಬೇಕು, ಬೇಗ ಬರ್ತೀನಿ ನಾನು. ಅಲ್ಲಪ್ಪ ದೋಸ್ತ, ಗೂಣಾಡ್ತೀನಿ ಅನ್ಕೋಬೇಡ, ಎಲ್ಲ ನಿನ್ನದೇ ಬಿಡು. ಒಪ್ಪತ್ತು ಊಟ, ಬೆಳೀತಿರೋ 3 ಹೆಣ್ಮಕ್ಳು, ದಿವಾಳಿ ಎದುರು ಬೇಕ್ರಿ, ನಾನೊಬ್ಬನೆಲ್ಲ ಬಿಡು. ಎಷ್ಟೆಲ್ಲ ಗರೀಬರಿದ್ದಾರೆ ನಿನ್ನ ರಾಜ್ಯದಲ್ಲಿ. ಗರೀಬನಾಗಿರೋದು ನಾಚಿಕೆ ವಿಷಯ ಅಲ್ಲ ಅಂತ ನಂಗೆ ಗೊತ್ತು. ಹಾಗಂತ ಅದು ಅಂತ ಅಭಿಮಾನದ ಸಂಗತಿ ಏನಲ್ಲ, ತಿಳಿತೆ? ಒಂಚೂರು ಸೀರೆನ ನನ್ನ ಉಡಿಲಾಕಿದ್ರೆ ನಿನ್ ಗಂಟೆನ ಹೋಗ್ತಿತ್ತು ಮಾರಾಯ. ತರರಂ 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 ರಂ 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 ರೇ ಒಬ್ಬ ಶ್ರೀಮಂತ ಹೋಗಿದ್ದೆ ಯಾರಪ್ಪನ ಗಂಟು, ಕೂತಲ್ಲೇ ಉಣ್ಣುತ್ತ ನಿಂತಲ್ಲೇ ಹಾಡುತ್ತ, ಕೂತ ಉಣ್ಣುತ್ತ ನಿಂತಲ್ಲೇ ಹಾಡುತ್ತ, ನಾನಾಗಿದ್ದೆ ಶ್ರೀಮಂತ, ನಾನಾಗಿದ್ರೆ ಶ್ರೀಮಂತ. ಕಟ್ತಿದ್ದೆ ಊರ್ ಮಧ್ಯೆ ಮಹಡಿ ಮನೆ, ಮಹಡಿ ಮೇಲ್ ಮಹಡಿ ಮೇಲ್ ಮಹಡಿ ಮನೆ, ಎಲ್ಲ ಮಕ್ಕಳಿಗೊಂದೊಂದು ಕೋಣೆ, ಹೆಂಡತಿಗೆ 2 ಸಾಕು, ನನಗೆ ಮಾತ್ರ 4. ಆ ಕೋಣೆಯಲ್ಲಿ ತಿಂತಿದ್ದೆ, ಈ ಕೋಣೆಯಲ್ಲಿ ಕುಡಿತಿದ್ದೆ, ಆ ಕೋಣೆಯಲ್ಲಿ ಮಲಗಿದ್ರೆ ಆ ಕೋಣೆಯಲ್ಲಿ ನಿಮಗೆ ಗೊತ್ತೇ ಇಲ್ಲ ಉತ್ತರದಲ್ಲಿ ಏನು ನಡೀತಿದೆ ಅಂತ.
ಮುಂಚೂಣಿ ಭಾಗಗಳಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ನಿಮಗೆ ಪರಿವೇನೇ ಇಲ್ಲ. ಎಲ್ಲೋ ಏನಾಯ್ತು ಅಂತ ನಾವೇ ಕಪ್ಪ ತಲೆ ಚೆಚ್ಕೋಬೇಕು? ಹೌದು, ನೀವ್ಯಾಕೆ ತಲೆ ಚೆಚ್ಕೋಬೇಕು? ಮನುಷ್ಯನ ತಲೆ ಚೆಚ್ಚಿದ್ದಾನೆ ಅಲ್ಲಿ. ನಿನ್ನೆ ತನಕ ಬಂಧುಗಳಾಗಿದ್ದವರೆಲ್ಲ ಕಣ್ಣಲ್ಲಿ ಬೆಂಕಿ ಇಟ್ಕೊಂಡು ಓಡಾಡ್ತಿದ್ದಾರೆ, ದೇಶನೇ ಹೋಳು ಮಾಡ್ತಾ ಇದ್ದಾರೆ. ಅದೇನೋ ಸ್ವಾತಂತ್ರ್ಯ ಸಿಗ್ತಿದೆಯಂತಲ್ಲ. ತಲೆ ನಿಂದು. ಬರ್ತಾ ಇರೋ ಸ್ವಾತಂತ್ರ್ಯವನ್ನು ಮನೆಗಳಲ್ಲಿ ಆಚರಿಸಿಕೊಳ್ಳುವ ಮೊದಲೇ ಮನೆಗಳನ್ನ ಖಾಲಿ ಮಾಡಿ. ನೂರಾರು ವರ್ಷಗಳಿಂದ ಉರಿತಿರುವ ಒಲೆಗಳಲ್ಲಿ ನೀರು ಸುರಿತಿದ್ದಾರೆ, ಮತ್ತು ನೀವಿಲ್ಲಿ ಇಂಥ ಸುದ್ದಿಗಳ ಬಿಸಿಗೆ ಮೈ ಕಾಸಿಕೊಳ್ತಾ ಕೂತಿದ್ದೀರಿ. ಹೇಳ್ತಾ ಇರೋದು ನಿಜ. ಸುತ್ತಲಿನ ಬಿರುಗಾಳಿಗೆ ನಾವು ಕಣ್ಮುಚ್ಚಿ ಕೂತ್ಕೋಬಾರ್ದು. ಈಗಷ್ಟೇ ಮೀಸ ಬಂದಿರೋ ಪೋರನ್ ಮಾತ ನಾವು ನಂಬೇಕಾಗಿಲ್ಲ. ಈ ಪೋರನ ಮುಖದಲ್ಲಿ ಒಂದು ಲಕ್ಷಣ ಇದೆ ನೋಡಿ, ಇದು ಸತ್ಯದ ಲಕ್ಷಣ. ಹೇಳ್ತಾ ಇರೋದು ನಿಜನೇ ಇರಬಹುದು. ಅಯ್ಯ, ಏನ್ ನಿಜನ ಏನೋ ಮೇಲಿನ ಸುದ್ದಿ ಹೇಳುತ್ತಿದೆ. ನಾನು ಇನ್ನು ಹೊರಟೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಬಡವನಾಗಿರೋದು ಒಂದು ಅಪರಾಧ ಅಲ್ಲಪ್ಪ. ಗೊತ್ತು. ಈ ಅಪರಾಧಗಳನ್ನೆಲ್ಲ ದುಡ್ಡಿದ್ದವರೇ ಮಾಡೋದು. ನೋಡ್ತಾ ಇರಿ, ಒಂದು ದಿನ ಅವರ ಸಂಪತ್ತೆಲ್ಲ ಕಿತ್ಕೊಂಡು ನಮ್ಮ ಬಳಿ ಬರುತ್ತೆ. ಎಲ್ಲದೂ ಸಮನಾಗಿ ಸಿಕ್ಕರೆ ಅದಕ್ಕಿಂತ ಮಿಗಿಲಾದದ್ದು ಇನ್ನೇನಿದೆ? ಈ ಜಾದು ಮಾಡೋರು ಯಾರು? ಜನ, ಸಾಮಾನ್ಯ ಜನ, ನಿನ್ನಂತವ್ರು. ಹೌದು, ನನ್ನಂತವರು, ನಿಮ್ಮಂತವರು, ಕೂಲಿ ಮಾಡೋರು, ಬೀಡಿ ಕಟ್ಟೋರು, ಮೀನು ಹಿಡಿಯೋರು. ಆ ನಿನ್ನ ಸುವರ್ಣ ಯುಗ ಕೊಟ್ಟೆಗೇನು ಮಾಡ್ತೀಯಪ್ಪ? ಊರಿಂದ ಊರಿಗೆ ಹೋಗ್ತೀನಿ, ಹೇಳ್ತೀನಿ. ಅಂಗಡಿ ಮೆಟ್ಟಿಲುಗಳ ಮೇಲೆ, ಬಂದರುಗಳಲ್ಲಿ ಹುಡುಗರನ್ನು ಕೂರಿಸಿಕೊಂಡು ನನ್ನಿಂದ ಆದಷ್ಟು ತಿಳಿ ಹೇಳ್ತೇನೆ. ದೇಶ ವಿಭಜನೆ ಉತ್ತರ ಭಾರತದಲ್ಲಿ ಮಾತ್ರವಲ್ಲ, ದಕ್ಷಿಣ ಭಾರತಕ್ಕೂ ಅದರ ಬಿಸಿ ತಟ್ಟಿದೆ ಎಂಬುದನ್ನು ದಕ್ಷಿಣ ಕರಾವಳಿಯ ಒಂದು ಬಡ ಮುಸ್ಲಿಂ ಕುಟುಂಬವೊಂದರ ಕಥಾನಕದ ಮೂಲಕ ನಾಟಕವನ್ನ ಹೆಣೆಯಲಾಗಿದೆ. 3 ದಿನಗಳಲ್ಲಿ ಕಾರಾಗೃಹವಾಸಿಗಳು ಅಭಿನಯಿಸಿದ ನಾಟಕಗಳು ಮಂಗಳೂರಿನ ನಾಟಕಾಸಕ್ತರ ಗಮನ ಸೆಳೆಯುವಲ್ಲಿ ಖಂಡಿತವಾಗಿಯೂ ಯಶಸ್ವಿಯಾಗಿದೆ. ಈ ಪ್ರದರ್ಶನದಲ್ಲಿ ಇವರ ಮುಖ್ಯ ಸೂತ್ರಧಾರಿಯಾದ ಹುಲುಕಪ್ಪ ಕಟ್ಟಿಮನಿ ಅವರು ಹಲವಾರು ಪ್ರಯೋಗಗಳನ್ನು ಈಗಾಗಲೇ ಮಾಡಿ ಯಶಸ್ವಿಯಾಗಿದ್ದಾರೆ. 3 ದಿನದ ಪ್ರದರ್ಶನದಲ್ಲೂ ಅಲ್ಲಲ್ಲಿ ತುಳು ಭಾಷೆಯ ಸಂಭಾಷಣೆಯನ್ನ ಬಳಸಿಕೊಂಡಿದ್ದು, ಎಲ್ಲೂ ಇದು ತುರುಕಿದಂತೆ ಕಾಣದೆ ಆಯಾ ಸಂದರ್ಭಕ್ಕೆ ಸರಿಯಾಗಿ ಬಳಸಿಕೊಂಡದ್ದು ಬಹಳಷ್ಟು ವಿಶೇಷವಾಗಿತ್ತು. ಸಹನಶೀಲ ಮಡದಿಯಾಗಿ ಜೀವದಾಯಿ ತಾಯಿಯಾಗಿ ಹೊಸಿಲು ತುಳಿವ ಮನೆಗಳಲ್ಲಿ ಬೆಳಕು ತುಂಬಿರೇ. ಸಹನಶೀಲ ಮಡದಿಯಾಗಿ ಜೀವದಾಯಿ ತಾಯಿಯಾಗಿ ಹೊಸಿಲು ತುಳಿವ ಮನೆಗಳಲ್ಲಿ ಬೆಳಕು ತುಂಬಿರೇ. ಲಜ್ಜೆಯಲ್ಲಿ ಹಸುವಿನಲ್ಲಿ ಕರುಳು ಕೊಟ್ಟ ಸಮರದಲ್ಲಿ, ಲಜ್ಜೆಯಲ್ಲಿ ಹಸುವಿನಲ್ಲಿ ಕರುಳು ಕೊಟ್ಟ ಸಮರದಲ್ಲಿ ನೀಗದಿರಲಿ ಜೊತೆಗಾರನ ಎದೆಯ ಆಸರೇ. ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ, ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ. ಕಾಣದಿರದ ಹಾದಿಗಳಲ್ಲಿ ದೀಪವಿರದ ರಾತ್ರಿಗಳಲ್ಲಿ, ಕಾಣದಿರದ ಹಾದಿಗಳಲ್ಲಿ ದೀಪವಿರದ ರಾತ್ರಿಗಳಲ್ಲಿ ಮುಗ್ಧ ಮುಖದ ಮಂದಹಾಸ ಆರಿಸದಿರಲಿ. ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ, ಮಕ್ಕಳೇ ಚಂದಿರ ನಿಮ್ಮ ಕೈ ಬಿಡದಿರಲಿ. कहीं मिलता है यहाँ सब कुछ, एक मिलता नहीं दिल. कहीं बिल्डिंग, कहीं ट्रामे, कहीं मोटर, कहीं मिलता है यहाँ सब कुछ, एक मिलता नहीं दिल. इंसान का नहीं कहीं नामो निशान, जरा हट के जरा बच के, ये है बॉम्बे मेरी जान. दिल मुश्किल इंसान. ನನ್ನ ಕೂಳಿಗಳಿಗೊಂದು ಭಾರಿ ಗಿರಾಕಿ ಸಿಕ್ತಾಗಿದೆ. ಬರ್ತೀನಿ. ಹಬ್ಬದ ಶುಭಾಶಯಗಳು.
ರೈಟ್ ರೈಟ್. ನನ್ನ ಪರವಾಗಿ ಒಂಚೂರು ಇದು ಚಚೆ ಅದೆಲ್ಲ ಇಲ್ಲ. ನನಗೆ ಬೇಜಾರಾಗುತ್ತೆ ಅಂತ ಒಂದು ಗುಟ್ಕು. ನನ್ ಬೇಜಾರಾದ್ರೆ ನಾನು ಕುಡಿಯೋದಿಲ್ಲ, ಇನ್ ನಿನ್ ಬೇಜಾರಾದ್ರೆ ಕುಡಿತೀನಾ? ನನಗೊಂದು ಲಿಂಬು ಸೋಡಾ ಸಾಕು. ಎರಡು ನಿಂಬೆ ಸೋಡು. ಸಕ್ಕರೆ ಬೇಡ, ಉಪ್ಪು. ನನಗೂ ಕೂಡ ಉಪ್ಪು. ಮತ್ತೆ ಕಲಾಯಿಬಾಯ್, ಹೇಗೆ ನಡೀತಿದೆ ನಿನ್ನ ಕಲಾಯಿ ದಂಧೆ? ಅದೇ ನಿಮ್ ಬೇಕ್ರಿ ಬಂದ್ಕೊಳ್ತಾರ, ಒಮ್ಮೆ ಮೆತ್ತೆ, ಒಮ್ಮೆ ಗರ್ಮುರಿ, ಇನ್ನೊಮ್ಮೆ ಎಲ್ಲ ಸುಟ್ಟು ಕರ್ಕು ಒಟ್ಟಾರ ನಡೀತಿದೆ ನೋಡು. ಎರಡು ಮೀನು ಊಟಕ್ಕಂತೂ ತತ್ವರ ಇಲ್ಲ. ಘಟ್ಟದ ಮೇಲಿನ ನಿನ್ನ ಸಂಬಂಧಿಕರು ಹೇಗಿದ್ದಾರಪ್ಪ? ಹುಷಾರಾಗಿದ್ದಾರೆ ತಾನೆ? ಅಲ್ಲಿ ದಿನಗಳು ಚೆನ್ನಾಗಿಲ್ಲ ಅಂತೆ. ಏನೋ ಬಂದಿಲ್ಲ, ಹುಷಾರಾಗಿದ್ದಾರೆ ಅನ್ಕೊಂಡಿದ್ದೀನಿ. ಅಂದಂಗೆ ಬೇಡಮಯ್ಯ, ನಿನ್ನನ್ನು ನಾನು ಯಾತಿಕ ಕರಿಸ್ತೀನಿ ಅನ್ನೋದು ಗೊತ್ತಿದೆ ಅನ್ಕೊಂಡಿದ್ದೀನಿ. ಗೊತ್ತಾಗದೇನು, ಆದ್ರೆ ಆಸೆ ಬಿಟ್ಬಿಡು ನೀನು. ಒಂದನ್ ಕೊಡ ಮನುಷ್ಯ ನೀನು ನಂಗೆ ಮಾಡಬಾರ್ದು. ನಿನಗೆ ಯಾಕೆ ಕೊಡ್ಬೇಕು ಅಂತ? ಒಂದು ಕೊಟ್ಟೆ ಅಂತ ಇಟ್ಕೋ, ಇನ್ನು ಹೇಳು ನಿನ್ನ ಜೊತೆ ನಿನ್ನ ಮನೇಲೇ ಇರ್ತಾವ. ವಾರೇ ಕಲಾಯ್ ಬಾಯ್, ಇವತ್ತು ಒಂದು ಬೇಕಂತಿ, ನಾಳೆ ಆ ಎರಡೂ ಬೇಕಂದಿಯ. ಹೇಳು ಹೇಳು. ಏನು ಕಟ್ಕೊಂಡು ನಾನೇನು ಮಾಡಲೆ? ಒಂದನ್ನು ಕಟ್ಕೊಂಡು ಏನು ಮಾಡ್ತೀಯ ಅದನ್ನೇ ಮಾಡು. ತಮಾಷೆ ಮಾಡಬೇಡ ಬೇಡಮಯ್ಯ, ಯಾಕೆಂದ್ರೆ ಇದು ನನಗೆ ಮಹತ್ವದ ವಿಷಯ. ಯಾಕಪ್ಪ ಅಷ್ಟೊಂದು ಮಹತ್ವ? ಯಾಕೆಂದ್ರೆ ನಾನು ಏಕಾಕಿ ಆಗ್ಬಿಟ್ಟಿದ್ದೀನಿ. ಏಕಾಕಿ? ಏಕಾಕಿ ಆಗಿರೋದಕ್ಕೆ ಕೋಳಿ ತಿಂದು ಬಿಟ್ರೆ ನಿನ್ನ ಏಕಾಕಿದಾರ ಹೋಗುತ್ತೋ? ಕೋಳಿಯ ಅಯ್ಯೋ ಮಾರಯ್ಯ, ನಾನು ಕೇಳಿದ್ದು ನಿನ್ನ ಕೋಳಿಗಳನ್ನಲ್ಲ, ಮತ್ತೆ ನಿನ್ನ ಹಿರಿ ಮಗಳು ಹಸಿಯನ. ಯಾವುದೇ ಬಿಕ್ಕಟ್ಟು ತಕೊಳ್ಳಿ, ನಾನು ಒಬ್ಳೇ ಇರೋದಿಲ್ಲ. ತಕೊಳ್ಳಿ ತಕೊಳ್ಳಿ ಯಾಕೆ? ತಕ್ಕೋ ತಕ್ಕೋ ಅನ್ನಿ. ನಾನೊಬ್ಬ ಮಾಸ್ತರ, ಬುದ್ಧಿಜೀವಿ. ನನ್ನ ಎದುರು ಯಾವಾಗಲೊಂದು ಸಮೂಹ ಇರುತ್ತೆ. ಅದಕ್ಕೆ ಹೀಗೆ ಇರ್ಲಿ ಇರ್ಲಿ. ಜಗತ್ತಿನ ಇತಿಹಾಸದ ಯಾವುದೇ ಪ್ರಸಂಗ ತಕ್ಕೋ, ಯಾವುದೇ ಬಿಕ್ಕಟ್ಟು ತಕ್ಕೋ. ಕೊನೆಗೂ ಮನುಷ್ಯರ ನಡುವೆ ಇರುವ ಗೋಡೆಗಳನ್ನು ಕೆಡುವ ಶಕ್ತಿ ಇರೋದು ಕೇವಲ ಪ್ರೀತಿಗೆ ಮಾತ್ರ. ಈ ಪ್ರೀತಿ ನಿಸರ್ಗದ ಮೂಲ ಶಕ್ತಿ. ಈ ಹಕ್ಕಿ, ಈ ಹೂವು, ಈ ಚಿಟ್ಟೆ, ಈ ಗಾಳಿ, ಇವುಗಳ ನಡುವೆ ಮನುಷ್ಯನ ಎಷ್ಟೊಂದು ಪೀಳಿಗೆಗಳೇ ಕಳೆದುವುದು. ಆದರೂ ಈತನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಹೊಸ ಹೊಸ ಗೋಡೆಗಳನ್ನು ತಯಾರಿಸುವುದರಲ್ಲಿ, ಹೊಸ ಗುಂಡಿಗಳನ್ನು ತೋಡುವುದರಲ್ಲೇ ಈತನ ಇನ್ನೂ ಆಸಕ್ತ. ಶಫಿ, ಏನೇ ಶಫಿ, ನಿನ್ನಪ್ಪ ಇನ್ನೂ ಎದ್ದನ್ ಕಂಡಿಲ್ಲ? ರಾತ್ರಿ ಅದೆಷ್ಟು ತಡ ಮಾಡಿ ಬಂದು ಮಲಗಿದ್ರೋ ಏನೋ. ಎಲ್ಲ ಕೆಲಸ ನಾವೇ ಮಾಡ್ಬೇಕು. ಆ ಬೇಕರಿ ಡಬ್ಬಿಗಳನ್ನ ತೊಳೆಯೋದಕ್ಕಿಡು, ಬೇಗ ಬೇಗ. ಏನ್ ಪಾಠನೋ ಏನೋ ಕರ್ಮುತ್ತು. ಇವ್ರಿಗೆ ಬೇರೆ ಕೆಲಸ ಇಲ್ಲ, ಅವ್ರಿಗೆ ತಲೆ ಇಲ್ಲ. ಇವತ್ತಿನ ಪಾಠ ಚೆನ್ನಾಗೇ ಆಯ್ತು. ಹೌದಾ? ನಸೀಬ್ರಂದು. ಆದ್ರೆ ಈ ನಿಮ್ ಮಾತುಗಳನ್ನೆಲ್ಲ ಹಿರಿಯರೆಲ್ಲ ಒಪ್ತಾರೋ ಇಲ್ವೋ? ಈ ಹಿರಿಯವರು ಅಂದ್ರೆ ಯಾರು? ನಮ್ಮಪ್ಪ, ಪೇಪರ್ ಯೂಸುಫ್ ಅಣ್ಣ, ಮುಲ್ಲಾಜಿ. ಮತ್ತೆ ಆ ಮುಲ್ಲಾರ್ ಮಗ? ನಿಮ್ ಕಿವಿಲಿ ಚುಚ್ಬಿಟ್ಲ ಸೈರಾ? ಅಧಿಕ ಪ್ರಸಂಗಿ ಅವಳು. ಮುಲ್ಲಾರ್ ಮಗ ಇಲ್ಲಿ ಯಾಕೆ ಬಂದ ಈಗ? ಬರ್ಲಿಲ್ಲ ಇನ್ನು, ಬರಬಹುದೇನೋ. ಬಂದ್ರೆ ನಿಮ್ಗೇನಾದ್ರೂ ತೊಂದ್ರೆ ಇದೆಯೋ ಹೇಗೆ? ಬರ್ಲಿ ಮಾರೇ, ಬರ್ಲಿ, ನನಗೇನು ತೊಂದರೆ ಇಲ್ಲ. ಆದ್ರೆ ಇಲ್ಲೊಂದು ಗಂಭೀರ ತಾತ್ವಿಕ ಸಮಸ್ಯೆ ಇದೆ ನೋಡು. ಬರೀ ಊರು ಮುಲ್ಲಾನ ಮಗ ಅನ್ನೋದು ಯಾಕೊಂದು ಮನದಲ್ಲಾಗಬೇಕು? ಚಪ್ಪಲಿ ಹೊಲಿಯೋರ್ ಮಗ, ಕಸಾಯೋರ್ ಮಗ, ಅಥವಾ ಡೋಲ್ ಬಾರಿಸೋರ್ ಮಗ ಅಂದ್ರೆ ಯಾಕೆ ನಿಮ್ಮ ಕಣ್ಣುಗಳು ಅವಳಲ್ಲ? ಯಾರ ಮಗ ಅನ್ನೋದು ಯಾಕೆ ಮುಖ್ಯ? ಹಾಗಾದ್ರೆ ಏನ್ ಮುಖ್ಯ? ಮನಸ್ಸು, ಗುಪ್ತವಾದ ಮನಸ್ಸು. ಮತ್ತೆ ಛೇ, ಹೆಣ್ಣು ಗಂಡಿನ ನಡುವೆ ಎಷ್ಟೊಂದು ಪರದೆ.
ಆಟ ಪಾಠ ಪೇಟೆ ಅಂತ ಮೆರೆಯೋದು ಗಂಡು, ಒಲೆ ಮುಂದೆ ಬಾಡೋದು ಹೆಣ್ಣು, ಅಹಂಕಾರದಲ್ಲಿ ಕುಣಿದು ಬಟ್ಟೆ ಹರ್ಕೊಳ್ಳೋದು ಗಂಡು, ರಾತ್ರಿ ಇಡೀ ಅದನ್ನು ಬುಡ್ಡಿ ಬೆಳಕಲ್ಲಿ ಹೊಲಿಯೋದು ಹೆಣ್ಣು. ಛೇ, ಇಷ್ಟಪಟ್ಟವರು ಒಬ್ರನ್ನೊಬ್ರು ಮುಟ್ಟೋದಿರ್ಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಹಂಗಿಲ್ಲ. ನಾನ್ ನೋಡ್ತೀನಲ್ಲ ಕಣ್ಣಲ್ಲಿ ಕಣ್ಣಿಟ್ಟು. ನೀನು ಬಿಟ್ಟೆ. ಪಟ್ಟಣದಲ್ಲೆಲ್ಲ ಮದುವೆ ಆಗೋಕೆ ಈ ನಿನ್ನ ಚಾಂದ್ ಬೀಬಿ ಅಂತವ್ರ ಅಗತ್ಯನೇ ಇಲ್ಲ. ಅಂತವ್ರು ಹಂಗೆ ಇಲ್ಲದೆ ಹುಡುಗ ಹುಡುಗಿ ಇಷ್ಟಪಡಬಹುದು, ಕೈ ಕೈ ಹಿಡಿಬಹುದು, ನೃತ್ಯ ಕೂಡ ಮಾಡಬಹುದು. ಹೀಗೆ ಹೀಗೆ ಎಲ್ಲಿ ಎಲ್ರು ಪಾಠ ಗೀಟ ಆಯ್ತೋ ಇಲ್ಲೋ? ಶುರುವಾಗಿದೆ, ಒಳ್ಳೆ ರೀತಿಲೇ ಶುರುವಾಗಿದೆ. ಅರೆ ಬೇಗನೆ ಎಚ್ಚರ ಆಯ್ತಲ್ಲ ರಾಯನಿಗೆ. ರಾತ್ರಿ ಅಷ್ಟು ತಡ ಯಾಕಾಯ್ತು? ಕಲಾಯಿಬ ಜೊತೆ ಮಾತುಕತೆ ಸರಿ ನಡೀತಾನೆ. ಏನಂದಾವ? ನೀವೇನಂದ್ರೆ ಹಣ್ಣೋ ಕಾಯಿನೋ? ಶಾಂತಿ ಶಾಂತಿ ಶಾಂತಿ, ತಾಳ್ಮೆ ತಾಳ್ಮೆ. ಗಾದೆ ಮಾತು ಗೊತ್ತಿಲ್ವಾ? ಒಳ್ಳೆ ಸುದ್ದಿ ಬಂದ್ರೆ ಒಂದು ವೇಳೆ ತಡವಾಗಿ ಬರುತ್ತೆ. ನಿಮ್ಮ ಗಾದೆ ಮಾತುಗಳನ್ನ ಉಪ್ಪಾಕಿ ಊಟ ತಿನ್ಕೊಳ್ಳೋ ದೂರ ಇಲ್ಲ ಅಂತ ಅನ್ಸುತ್ತೆ. ಮಾತೆತ್ತಿದ್ರೆ ಗಾದೆ. ಹರ್ಷಿ, ಬಾ ಮಗು ಇಲ್ಲಿ. ಹರ್ಷಿ, ನಿನಗೊಂದು ಶುಭ ಸಮಾಚಾರ. ಏನಪ್ಪ? ನಿನಗೆ ಮದುವೆ. ಮದ್ವೆ? ಆ, ನಿನ್ನನ್ನು ಮದುವೆ ಆಗೋಕೆ ಕಲಾಯಿ ಬಾಯಿ ಕೇಳ್ತಿದ್ದಾನೆ. ನಂಗೊತ್ತಿತ್ತು. ಅಪ್ಪ, ಕಲಾಯಿ ಬಾಯಿ ಬೇಡಪ್ಪ. ನಂಗೊತ್ತಿತ್ತು ಇದು ಕೈಗೂಡುತ್ತೆ ಅಂತ. ಆ ದೇವರೇ ಕಾಪಾಡ್ದ. ಹರ್ಷಿ, ನೀನೇನಂತೆ? ಅವಳನ್ನೇನು ಕೇಳೋದು? ನನ್ನ ಮನೆಯ ಮೊದಲ ಮದುವೆಗಿತ್ತಿ, ಅವನ ಜೊತೆ 100 ಕಾಲ ಬಾಳೆ. ದೇವ್ರೆ, ನನ್ನ ಮಗಳ ಸಂಸಾರ ನೆಟ್ಟಿಗಿಡಪ್ಪ. ಅವನ ಮೊದಲನೇ ಹೆಂಡತಿ ಆತ್ಮಕ್ಕೆ ಶಾಂತಿ ಇರ್ಲಿ. ಚಾಂದ್ ಬಿಪಿಗೆ ಈಗಲೇ ಹೇಳ್ಬರ್ತೀನಿ, ಅವಳ ಬಾಯಲ್ಲಿ ಸಕ್ಕರೆವಿತ್ತು ಅಂತ. ಅಕ್ಕ ಅಕ್ಕ, ಯಾಕ್ರೆ, ನಿಮ್ದು ಇಷ್ಟೇ ಅಲ್ವಾ? ಮತ್ತೆ ಶಕರ್, ನೀನೇನಂತಿ? ಇವಳನ್ನ ಅಭಿನಂದಿಸಲ್ವಾ? ಅಭಿನಂದನೆ ಹರ್ಷ, ಒಬ್ಬ ಶ್ರೀಮಂತ ಸಿಕ್ಕಿದ್ದಕ್ಕೆ. ಮತ್ತೆ ದೇವರಗಳೇ, ಶ್ರೀಮಂತನಾಗಿರೋದ್ರಲ್ಲಿ ತಪ್ಪೇನಿದೆ? ಮದುವೆಗೆ ಅದು ಒಂದೇ ಮಾನದಂಡ ಆಗ್ಬಾರ್ದು. ಹಣ ಒಂದು ಶಾಪ. ಅಯ್ಯೋ ಮಾರಾಯ, ಹಣನೇ ಶಾಪ ಅನ್ನೋದಾದ್ರೆ ದೇವ್ರೆ ಆ ಶಾಪ ಕೊಡು ನನ್ಗೆ. ಇನ್ನು ಒಟ್ಟಾರೆಯಾಗಿ 3 ನಾಟಕದಲ್ಲಿ ಮುಖ್ಯ ಪಾತ್ರವಹಿಸಿದ ಕಾರಾಗೃಹವಾಸಿಗಳಾದ ಗಣೇಶ್ ನಾಯಕ್, ಶರತ್ ಶೆಟ್ಟಿಗಾರ್, ಕಿರಣ್ ಕುಮಾರ್, ಯೋಗೀಶ್ ಕಲ್ಗಾಣಿ, ಸಿದ್ದರಾಜು ಮುಂತಾದವರಲ್ಲದೆ ಇತರರು ವೃತ್ತಿಪರ ನಟರಿಗೂ ಸಡ್ಡು ಹೊಡೆಯುವಂತೆ ಅಭಿನಯಿಸಿದ್ದು ಮಾತ್ರ ಇಲ್ಲಿ ವಿಶೇಷ. ಇನ್ನು ಸ್ತ್ರೀ ಪಾತ್ರಗಳನ್ನ ನಿರ್ವಹಿಸಿದ ವೃತ್ತಿಪರ ನಟಿಯರು ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರ ಗಮನವನ್ನ ಸೆಳೆದಿದ್ದಾರೆ. ಒಟ್ಟಿನಲ್ಲಿ ಕಾರಾಗೃಹ ನಿವಾಸಿಗಳ ಮನಸ್ಸನ್ನ ಪರಿವರ್ತನೆ ಮಾಡಿ ಮುಂದಿನ ಅವರ ಬದುಕಿಗೆ ಉತ್ತಮವಾದಂತಹ ಯೋಜನೆಯನ್ನ ರೂಪಿಸಿದ್ದಾರೆ ಹುಲುಗಪ್ಪ ಕಟ್ಟಿಮನಿಯವರು. ಇವರ ಪ್ರಯತ್ನಕ್ಕೆ ಶಹಬ್ಬಾಸ್ ಅನ್ನಲೇಬೇಕಲ್ವಾ?